ಇಲ್ಲಿ ಮುಂದುವರಿಸಿದ ಪೃಥು ಮಹಾರಾಜರು ಆ ಭಕ್ತಿಯೋಗ ವಿಧಾನದಿಂದ ಮಾತ್ರ ಭಗವಂತನನ್ನು ಪಾದಗಳನ್ನು ಆಶ್ರಯಿಸಿದ ಮೂಲಕ ಮಾತ್ರ ನಾವು ಈ ಸ್ಥಿತಿಯನ್ನು ತಲುಪಬಹುದು ಅಂತ ಮತ್ತೆ ಅವರು ಒತ್ತಿಟ್ಟು ಹೇಳ್ತಾ ಇದ್ದಾರೆ. ನಿನ್ನೆ ಕೂಡ ಅವ್ರು ಹೇಳಿದ್ದು ಉದಾಹರಣೆ ಕೊಟ್ಟಿದ್ದು ಹೇಗೆ ಗಂಗಾ ನದಿ, ಗಂಗಾ ನೀರಿನಲ್ಲಿ ನಾವು ಸ್ವಚ್ಛವಾಗ್ತೇವೆ ಎಲ್ಲ ಕಲ್ಮಶಗಳಿಂದ. ಸೊ ಹಾಗೆ ಅವರು ಹೇಳಿದ್ದು ಭಗವಂತನ ಸೇವಾ ಭಾವ, ಭಗವಂತನ ಪಾದ ಸೇವೆ, ಆ ಮನೋಭಾವವನ್ನು ಪಡೆದಾಗ ನಾವು ಮುಕ್ತರಾಗ್ತೇವೆ. ಸೊ ಇಲ್ಲಿ ಇನ್ನು ಮುಂದುವರಿಸ್ತಾ ಇನ್ನ ಹೇಳ್ತಾ ಇರೋದು ವಿಜ್ಞಾನ, ವಿಜ್ಞಾನ. ಸೊ ಒಂದು ರೀತಿಯ ಜ್ಞಾನ ಅಂದ್ರೆ ನಾವು ಈ ದೇಹ ಅಲ್ಲ, ನಾವು ಆತ್ಮ, ಅದು ಒಂದು ರೀತಿಯ ಜ್ಞಾನ. ಆದರೆ ವಿಜ್ಞಾನ ಅಂದ್ರೆ ಜ್ಞಾನಂ ಪರಮ ಗುಹ್ಯಮೇ ಯದ್ ವಿಜ್ಞಾನ ಸಮನ್ವಿತ. ಸೊ ವಿಜ್ಞಾನ ಅಂದ್ರೆ ಭಗವಂತನ ದಿವ್ಯ ಅಸ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋದು, ಅವನ ನಿತ್ಯ ಸಂಬಂಧವನ್ನು ಅರ್ಥ ಮಾಡ್ಕೊಂಡು ಆ ನೆಲೆಯಲ್ಲಿ ನಿಲ್ಲೋದು. ಹೀಗೆ ಅಂತಲ್ಲ, ಅದು ಕೇವಲ ಅದೇನೋ ನಾವು ತಿಳ್ಕೊಂಡ್ಬಿಟ್ವಿ ಅದು. ಸೊ ಆದ್ರೆ ಆ ನೆಲೆ ಆಧ್ಯಾತ್ಮ ನೆಲೆ, ಕೃಷ್ಣ ಪ್ರಜ್ಞೆ ನೆಲೆ ನಾವು ಮುಟ್ಟಿದಾಗ ಅದು ನಿಜವಾದ ವಿಜ್ಞಾನ. ಸೊ ಅದು ಇಲ್ಲಿ ಹೇಳ್ತಾ ಇರೋದು ವಿಶೇಷ ವಿಜ್ಞಾನ ವಿಶೇಷ ವೀರ್ಯವಾದ. ಸೊ ಭಕ್ತಿ ಮಾರ್ಗದಲ್ಲಿ 9 ಹಂತಗಳು: ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ. ಸೊ ಹೀಗೆ ನಾವು ಆರಂಭಿಸೋದು ಸ್ವಲ್ಪ ಶ್ರದ್ಧೆಯಿಂದ, ಸ್ವಲ್ಪ ನಂಬಿಕೆಯಿಂದ, ಮತ್ತೆ ನಂತರ ನಾವು ಆಚಾರ್ಯರು, ಶುದ್ಧ ಭಕ್ತರ ಸಂಘ, ನಂತರ ಅವರು ಕೊಟ್ಟ ನಿಯಮಗಳನ್ನು ಪಾಲನೆ ಮಾಡೋದು, ನಂತರ ಪಾಲನೆ ಮಾಡ್ತಾ ನಮ್ಮಲ್ಲಿರುವ ಎಲ್ಲ ಅನರ್ಥ ನಿವೃತ್ತಿ, ಬೇಡದೇ ಇರೋ ಎಲ್ಲ ಹೋಗೋದು. ಮತ್ತೆ ಇನ್ನ ರುಚಿ, ಭಕ್ತಿಯ ಪ್ರಕ್ರಿಯೆಗಳ ರುಚಿ, ಮತ್ತೆ ನಿಷ್ಠ. ಅದ್ರ ಮುಂಚೆ ನಿಷ್ಠ, ಮತ್ತೆ ರುಚಿ, ಮತ್ತೆ ಆಸಕ್ತಿ, ಮತ್ತೆ ಭಾವ, ಪ್ರೇಮ. ಹೀಗೆ ಸೊ ಇಲ್ಲಿ ಹಾಗೆ ಹೇಳ್ತಾ ಇರೋದು. ಸೊ ಆ ಉನ್ನತ ಹಂತಗಳಲ್ಲಿ ಹೋದಾಗ ಆಟೋಮ್ಯಾಟಿಕಲಿ ಈ ಭೌತಿಕ ಇದು ಸಂಪೂರ್ಣವಾಗಿ ಇದರ ಆಕರ್ಷಣೆ, ಇದರ ಕಲ್ಪನೆ, ಇದರ ಚಟುವಟಿಕೆಗಳು ನಿಂತು ಹೋಗ್ಬಿಡ್ತದೆ. ಸೊ ನಾನೇನು ಕೂಡ ಎಲ್ಲ ಭಕ್ತರು ಡಿಸ್ಕಸ್ ಮಾಡೋ ರೀತಿಯಲ್ಲಿ ಭಕ್ತಿ ಯೋಗದಲ್ಲಿ ಆರಂಭದಿಂದ ಶುರು ಆಗುತ್ತೆ, ಸ್ವಲ್ಪ ವೈರಾಗ್ಯ ಭಾವ ಬರುತ್ತೆ. ಆದ್ರೆ ಅದು ಸಂಪೂರ್ಣವಾಗಿ ಅಂದ್ರೆ ನಾವು ಭಗವಂತನ ಪಾದಗಳನ್ನ ಸಂಪೂರ್ಣವಾಗಿ ಆಶ್ರಯಿಸಿದ ನಂತರ ಸಂಪೂರ್ಣವಾಗಿ ಆದರೂ ಆಚಾರ್ಯರು ಹೇಳ್ತಾ ಇದ್ದು ಇದು ಪ್ರತ್ಯಕ್ಷ ಅವಗಮ ಧರ್ಮ. ಪ್ರತ್ಯಕ್ಷ, ಇದು ವಾಸ್ತವಿಕ ಅನುಭವ ಪ್ರತಿಯೊಬ್ಬರಿಗೂ ಆಗುತ್ತೆ. ನಾವು ಸರಿಯಾಗಿ ನಾವು ಪಥದಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಾವು ಎಲ್ಲಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ನಾವು ಈಗ ಚೆಕ್ ಮಾಡ್ಬೋದು. ಈಗ ಗೂಗಲ್ ಮ್ಯಾಪ್ಸ್ ಇರುತ್ತೆ, ನಾವು ಕರೆಕ್ಟ್ ಆಗಿ ಹೋಗ್ತಾ ಇದೀವ, ನಮ್ಮ ವಾಹನ ಕರೆಕ್ಟ್ ಡೈರೆಕ್ಷನ್ ಹೋಗ್ತಾ ಇದೆಯಾ, ಇಲ್ಲಾಂದ್ರೆ ಬೇರೆ ಎಲ್ಲಾದ್ರೂ ಹೋಗ್ತಾ ಇದೆ. ಸೊ ಗೊತ್ತಾಗುತ್ತೆ ನಮಗೆ, ನಾವ್ ಈ ಹಂತ ತಲುಪೋದು, ಆ ಹಂತ ತಲುಪೋದು, ಈ ಸ್ಟೇಷನ್ ಆಯ್ತು, ಆ ಸ್ಟೇಷನ್ ಆಯ್ತು. ಸೊ ನಾವು ಗುರಿ ಮುಟ್ತಾ ಇದ್ದೇವೆ. ಸೊ ಅದೇ ರೀತಿಯಲ್ಲಿ ಭಕ್ತಿ ಚಟುವಟಿಕೆಗಳು ಕೂಡ ನಮಗೆ ಒಂದು ಈಗ ಜ್ಞಾನ ವೈರಾಗ್ಯ ಏನೇ ಭಕ್ತರೆಲ್ಲರೂ ಕೂಡ ಅವರವರು ವ್ಯಕ್ತಪಡಿಸ್ತಾ ಇರೋ ರೀತಿಯಲ್ಲಿ ಹೇಗೆ ಅವರವರು ಬದಲಾವಣೆ, ಅವರ ವ್ಯಕ್ತಿತ್ವದ ಬದಲಾವಣೆ, ಅವರವರ ಜೀವನದ ದೃಷ್ಟಿಯ ಪರಿಕಲ್ಪನೆ ಬದಲಾವಣೆ, ಇದರಿಂದ ನಾವು ವೈರಾಗ್ಯವನ್ನು ಪಡಿತಾ ಇದ್ದೇವೆ ಎಲ್ಲರೂ ಅವರವರ ಅವರ ಅನುಭವದಿಂದ ಹೇಳಿದ್ರು. ಸೊ ಹಾಗೆ ನಾವು ಭಕ್ತಿಯಲ್ಲಿ ನಾವು ನೋಡ್ಬೋದು, ನಮ್ಮ ಪ್ರಗತಿಯನ್ನು ನೋಡ್ಬೋದು. ಸೊ ಅದಕ್ಕೆ ಹೋಲಿಕೆಯಲ್ಲಿ ಬೇರೆ ವಿಧಾನಗಳಲ್ಲಿ ಬಹಳ ಕಷ್ಟ. ಅದೊಂದು ಪಾಯಿಂಟ್ ಕೂಡ ಆಚಾರ್ಯರು ಹೇಳ್ತಾರೆ. ಜ್ಞಾನ ಮಾರ್ಗ, ಯಜ್ಞ ಮಾರ್ಗ, ಧ್ಯಾನ ಮಾರ್ಗ, ಇದೆಲ್ಲ ಮೊದಲಿಗೆ ಅದೆಲ್ಲ ಅಭ್ಯಾಸ ತುಂಬಾ ಸಮಯ ಬೇಕು, ತುಂಬಾ ಸಮಯ. ಸೊ ಇಲ್ಲಿ ಭಕ್ತಿ ಯೋಗದಲ್ಲಿ ನಾವು ಇರೋ ಚಟುವಟಿಕೆಗಳನ್ನೇ ಭಗವಂತನಿಗೆ ಅರ್ಪಿಸುತ್ತೆ. ಯತ್ ಕರೋಷಿ ಯದಶ್ನಾಶಿ ಯಜ್ಜೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣ. ಸೊ ಭಕ್ತಿ ಯೋಗದ ಇದರಲ್ಲಿ ಪ್ರಾಧಾನ್ಯವಾಗಿ ಶ್ರವಣ ಕೀರ್ತನೆಯ ಬೆಂಬಲದಿಂದ, ಸೊ ಇದು ನಾವು ಸರಿಯಾಗಿ ಶ್ರವಣ ಕೀರ್ತನ ಮಾಡ್ತಾ ಇದ್ರೆ ನಮ್ಮ ಚಟುವಟಿಕೆಗಳು ಕೂಡ ಅದು ಸಹಜವಾಗಿ ಅದು ಭಗವಂತನನ್ನು ಅವಲಂಬಿಸುತ್ತೆ. ಸೊ ಈ ಸಂಪೂರ್ಣ ಈ ಅಧ್ಯಾಯದಲ್ಲೇ ಪೃಥು ಮಹಾರಾಜರು ಮತ್ತೆ ಅವ್ರು ಹೇಳ್ತಾ ಇರೋ ಪ್ರಜೆಗಳಿಗೆ, ಸೊ ಹಾಗೆ ಇನ್ನೇ ವರ್ಣಾಶ್ರಮ ಧರ್ಮವನ್ನು ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ, ಸರಿಯಾದ ರೀತಿಯಲ್ಲಿ ಪಾಲನೆ. ಸರಿಯಾದ ರೀತಿ ಅಂದ್ರೆ ಅಲ್ಲಿ ಭಗವಂತನು ಕೇಂದ್ರವಾಗಿ ಪ್ರತಿಯೊಬ್ಬರು ಭಗವಂತನ ಸೇವೆ ಮಾಡು.
ತಮ್ಮ ತಮ್ಮ ಗುಣಗಳಿಂದ, ತಮ್ಮ ತಮ್ಮ ಆ ಚಟುವಟಿಕೆಗಳಿಂದ, ಸ್ವಭಾವದಿಂದ ಅವರು ಭಗವಂತನ ಸೇವೆ ಮಾಡಬೇಕು. ಹಾಗೆ ಹಾಗೆ ಇರ್ಬೋದು, ಭೌತಿಕವಾಗಿ ನೋಡಿದ್ರೆ ಒಂದು ಮೇಲೆ ಕೆಳಗೆ ಅನ್ನಿಸ್ಬೋದು. ಆದ್ರೆ ಅದು ಕೃಷ್ಣನ ಸಂಪರ್ಕದಲ್ಲಿ, ಭಗವಂತನ ಸಂಪರ್ಕದಲ್ಲಿರೋದ್ರಿಂದ ಅದು ಆಧ್ಯಾತ್ಮಿಕವಾಗುತ್ತೆ. ಆ ನೆಲೆಯಲ್ಲಿ ಇದು ಮೇಲೆ, ಇದು ಕೆಳಗೆ ಅನ್ನಿಸೋದು. ಮತ್ತೆ ಆ ಚಟುವಟಿಕೆಗಳಿಂದಲೇ ನಾವು ಪರಿಪೂರ್ಣತೆಯನ್ನು ಪ್ರತಿಯೊಬ್ಬರು ಪಡಿಬಹುದು. ಸೊ ಯಾಕೆ ಆಗುತ್ತೆ ಅಂದ್ರೆ, ಪ್ರಾಧಾನ್ಯವಾಗಿ ಇದು ನಮ್ಮ ಇದು ಭಕ್ತಿಯ ಪ್ರಕ್ರಿಯೆಗಳು, ಶ್ರವಣ ಕೀರ್ತನ. ಸೊ ಇದನ್ನ ಆಧರಿಸಿರೋದ್ರಿಂದ ಅದು ಆಗುತ್ತೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಚೇತೋ ದರ್ಪಣ ಮಾರ್ಜನಂ ಭವಮಹಾಧಾವಾಗ್ನಿ ನಿರ್ವಾಪನಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮಾಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ. ಸೊ ಇಲ್ಲಿ ಹೇಳಿದಾಗೆ, ಮೊದಲು ನಮ್ಮ ಇದು ಇರೋದು, ನಮ್ಮ ಪ್ರಾಬ್ಲಮ್ ಎಲ್ಲಿರೋದು ಅಂದ್ರೆ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ. ಹೃದಯ ಮನಸ್ಸು ಒಂದೇ ರೀತಿಯಲ್ಲಿ ಇದರ ಹೇಳೋದು. ಸೊ ಮನಸ್ಸಲ್ಲಿ ಒಂದು ಧೂಳು ಇರೋ ಆ ರೀತಿಯಲ್ಲಿ ನಮ್ಮ ತಪ್ಪು ಕಲ್ಪನೆ. ಸೊ ತಪ್ಪು ಕಲ್ಪನೆಯಿಂದ ನಮಗೆ ತಪ್ಪು ಕರ್ತವ್ಯಗಳು ಗ್ರಹಣೆ ಆಗುತ್ತೆ, ತಪ್ಪು ಚಟುವಟಿಕೆಗಳು ಆರಂಭ ಆಗುತ್ತೆ. ಸೊ ನಮ್ಮ ಪರಿಕಲ್ಪನೆ ಕರೆಕ್ಟ್ ಆಗಿದ್ರೆ, ನಮ್ಮ ವಾಸ್ತವ ಗುರುತು ನಮಗೆ ಸರಿಯಾಗಿದ್ರೆ, ಐಡೆಂಟಿಟಿ, ಮತ್ತೆ ನೆಕ್ಸ್ಟ್ ನಮ್ಮ ಕರ್ತವ್ಯಗಳು, ನಮ್ಮ ಚಟುವಟಿಕೆಗಳು ತಂತಾನಾಗೆ ಅದು ಸರಿಯಾಗಿ ಬೀಳುತ್ತೆ. ಸೊ ಹಾಗೆ ಇಲ್ಲಿ ಮೊದಲಿಗೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ, ಭಕ್ತಿಯ ಪ್ರಕ್ರಿಯೆಯಲ್ಲಿ ನಮಗೆ ಸ್ಪಷ್ಟವಾಗಿ, ಹೌದು, ನಾನು ಈ ದೇಹಕ್ಕೆ ಸಂಬಂಧಿಸಿದವನಲ್ಲ, ನಾನು ಈ ದೇಹದಲ್ಲಿ ನೀವು ವಾಸ ಮಾಡುವ ಚೇತನಾತ್ಮ, ನಾನು ಭಗವಂತನ ನಿತ್ಯ ಸೇವಕ. ಸೊ ಹಾಗೆ ನಿಜವಾದ ಸರಿಯಾದ ಕಲ್ಪನೆ, ಪರಿಕಲ್ಪನೆ ಬಂದಾಗ ಆಟೋಮ್ಯಾಟಿಕಲಿ ನಂತರ ನಮ್ಮ ಕರ್ತವ್ಯಗಳು, ನಮ್ಮ ಚಟುವಟಿಕೆಗಳು ಅದರ ಇದಾಗಿ ಅದು ರೂಪುಗೊಳ್ಳುತ್ತವೆ. ಮತ್ತೆ ಹಾಗೆ ಭಗವಂತನ ಮಾರ್ಗದರ್ಶನ ಹೇಗಿದೆ ಅಂದ್ರೆ, ನಾವು ಭೌತಿಕವಾಗಿ ತೊಡಗಿರೋ ಚಟುವಟಿಕೆಗಳು ಅನ್ಸಿದ್ರು ಕೂಡ ಅದನ್ನು ಭಗವಂತನಿಗೆ ತೃಪ್ತಿಪಡಿಸೋ ರೀತಿಯಲ್ಲಿ ನಾವು ಮಾಡಕ್ಕೆ ಶುರು ಮಾಡ್ತೇವೆ. ಸೊ ಯಾರು ಕೂಡ ಆಹಾರವನ್ನು ಸೇವನೆ ಮಾಡ್ತಾರೆ. ಸೊ ಕೃಷ್ಣ ಹೇಳ್ತಾನೆ, ಭಗವಂತನ ಹೇಳ್ತಾನೆ, ನೀವು ನನಗೆ ಅರ್ಪಿಸಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿ ಅಪ್ರಯಚ್ಛತಿ. ಭಗವಂತನ ನೀವು ಏನು ತಿಂದ್ರು ಅದನ್ನ ನನಗೆ ಅರ್ಪಿಸಿ. ಅದು ಏನೋ ಒಂದು ಎಲೆ ಆಗಿರ್ಬೋದು, ಅದು ಹೂ ಆಗಿರ್ಬೋದು, ಅದು ನೀರಾಗಿರ್ಬೋದು, ನನಗೆ ಅರ್ಪಿಸಿ. ಸೊ ಈ ಕೃಷ್ಣ ಪ್ರಜ್ಞಾ ವಿಧಾನದಲ್ಲಿ ನಾವು ಭಗವಂತನ ಕೃತಜ್ಞ ಭಾವವನ್ನು ಬೆಳೆಸ್ತೇವೆ. ನನಗೆ ಪ್ರತಿಯೊಂದು ನನಗೆ ಸಾಧ್ಯ ಆಗಿರೋದು ಭಗವಂತನ ಕೃಪೆಯಿಂದ ಆಗಿದೆ. ಈ ಭೌತಿಕ ಜಗತ್ತು ಪ್ರತಿಯೊಂದು ನಡೀತಾ ಇದೆ, ಭಗವಂತ ಕೃಪೆಯಿಂದ ನಡೀತಾ ಇದೆ. ನಮಗೆ ಬೇಕಾದ ನೀರು, ಬೇಕಾದ ಗಾಳಿ, ಬೇಕಾದ ಸೂರ್ಯಕಿರಣ, ಪ್ರತಿಯೊಂದು ಇದನ್ನ ಭಗವಂತನು ಇದನ್ನ ನನಗೆ ಒದಗಿಸಿ ಕೊಡ್ತಾ ಇದ್ದಾನೆ. ಇದನ್ನ ಸೊ ಹಾಗೆ ನಾನು ಅವನಿಗೆ ಕೃತಜ್ಞ ಭಾವವನ್ನು ಇದರಿಂದ ಇರ್ಬೇಕು ನಾನು. ಸೊ ಹೀಗೆ ಸಹಜವಾಗಿ ಈ ಜ್ಞಾನ ಬೆಳೆದಷ್ಟು ನಮಗೆ, ಮತ್ತೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಕ್ರಮೇಣವಾಗಿ ಈ ವಿಜ್ಞಾನದ ನೆಲೆಗೆ ನಾವು ಬರ್ತೇವೆ. ವಿಜ್ಞಾನದ ನೆಲೆ ಅಂದ್ರೆ ಅಲ್ಲಿ ಸಾಕ್ಷಾತ್ಕಾರದ ನೆಲೆ. ಅಲ್ಲಿ ಆ ನೆಲೆಯಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಈ ರೀತಿ ವೈರಾಗ್ಯ ಕೂಡ ಮೂಡಿ ಬರುತ್ತೆ. ಸಂಪೂರ್ಣವಾಗಿ ವೈರಾಗ್ಯ. ಸೊ ಎಷ್ಟು ಮಟ್ಟಿಗೆ ನಾವು ಕೇಳ್ತೇವೆ, ಎಷ್ಟು ಭಾಗವತದಲ್ಲಿ ಬಹಳ ಶುದ್ಧ ಭಕ್ತರ ಚರಿತ್ರೆಗಳು, ಅವ್ರು ಹೇಗೆ ಅಷ್ಟು ವಿರಕ್ತಿಯನ್ನು. ಸೊ ಒಂದು ಇದು ಬರುತ್ತೆ, ಒಂದು ಸಂಗತಿ ಬರುತ್ತೆ, ಅದು ದಧೀಚಿ ಅಂತಲೇ ಬರುತ್ತೆ. ಒಬ್ಬ ಋಷಿಮುನಿ. ಸೊ ಅವರು ಎಷ್ಟು ಆಧ್ಯಾತ್ಮಿಕ ಇದು ಪಡೆದಿರ್ತಾರೆ, ಉನ್ನತಿ ಪಡೆದಿರ್ತಾರೆ ಅಂದ್ರೆ, ಕೊನೆಗೆ ಭಗವಂತನೇ ಇವ್ರಿಗೆ, ಇಂದ್ರನಿಗೆ ಮತ್ತೆ ಎಲ್ಲ ದೇವತೆಗಳಿಗೆ ನಿರ್ದೇಶಿಸ್ತಾರೆ, ನೀವು ಹೋಗಿ ಆ ದಧೀಚಿಯ ದೇಹದ ಬೆನ್ನು ಮೂಳೆ, ಎಲುಬುಗಳು, ಬೆನ್ನಿನ ಎಲುಬುಗಳು, ಅವರ ಎಲುಬುಗಳು, ಸೊ ಬೋನ್ಸ್. ಸೊ ಅದರಿಂದ ನೀವು ಒಂದು ಅಸ್ತ್ರವನ್ನು ತಯಾರಿ ಮಾಡಬೇಕು, ವಜ್ರಾಯುಧ ಇಂದ್ರನಿಗೆ. ಸೊ ಅದರಿಂದ ನೀವು ಅಸುರರನ್ನು ಸೋಲಿಸಬಹುದು. ವಿಶೇಷವಾಗಿ ಯಾರವರು, ವೃತ್ರಾಸುರ. ಹೌದು. ಸೊ ಹೇಳ್ತಾರೆ, ಆ ದಧೀಚಿಗೆ ಮೊದಲು ಹೋದಾಗ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಮನವಿ ಮಾಡ್ತಾರೆ, ಈ ತರ ನೀವು ಈ ದೇಹವನ್ನು ನಮಗೆ ಕೊಡ್ಬೇಕು, ಇದು ಒಂದು ಭಗವಂತನ ಆಜ್ಞೆ, ಆದೇಶ. ಸೊ ಹಾಗೆ ಉನ್ನತ ಕಾರ್ಯಕ್ಕೆ. ಸೊ ಆತರ ರೀತಿಯವರು ಯಾಚಿಸಕ್ ಹೋದಾಗ ದಧೀಚಿಯವರು ಮೊದಲಿಗೆ ಮಾಡ್ತಾರೆ, ಇಲ್ಲ ಒಂದ್ ರೀತಿ ಏನ್ ಮಾಡ್ತಾರೋ. ಸೊ ಈಗ ದೇಹ ಮುಖ್ಯ,
ದೇಹವಿಲ್ಲದೆ ನಾವು ಆಧ್ಯಾತ್ಮಿಕ ಪ್ರಗತಿ ಕೂಡ ಸಾಧಿಸಕ್ಕಾಗೋದಿಲ್ಲ. ಸಾದರೆ ಅವರು ಪಡೆದ ಉನ್ನತಿ ಮತ್ತೆ ಅವರು ಪರಿಪೂರ್ಣತೆ ಪಡೆದಿರ್ತಾರೆ ಆಗ್ಲೇ. ಸೊ ಕೇವಲ ಅವರು ಭಗವಂತನ ಇದನ್ನು ಸೂಚನೆಯನ್ನು ಕಾಯ್ತಾ ಇರ್ತಾರೆ ಅಷ್ಟೇ ಅವರು. ಸೊ ಹಾಗೆ ಹೇಳ್ತಾರೆ ಅವರು ದೇಹವನ್ನು ಅವರು ಅವರು ಭಗವಂತನ ಧ್ಯಾನ ಮಾಡ್ತಾ ಸಮಾಧಿ ಸ್ಥಿತಿಯಲ್ಲಿ ಸಂಪೂರ್ಣ ದೇಹವೇ ಆಗಿ ಭಸ್ಮವಾಗಿರುತ್ತೆ. ಮತ್ತೆ ಅವರೆಲ್ಲುಗಳನ್ನ ಇದನ್ನ ಮೂಳೆಗಳನ್ನ ಅದನ್ನ ಉಪಯೋಗಿಸ್ಕೊಂಡು ಇಂದ್ರ ದೇವತೆಗಳೆಲ್ಲರೂ ಆ ವಜ್ರಾಯುಧನ ತಯಾರಿ ಮಾಡಿ ಮತ್ತೆ ವ್ಯತ್ಯಾಸ ಅಂದ್ರೆ ಸಂಪೂರ್ಣ ದೇಹದ ಇದು ಇಲ್ಲ ಅವ್ರಿಗೆ, ಸಂಪೂರ್ಣ ಅದರಿಂದ ಹೊರಗೆ ಬಂದಿದ್ದಾರೆ. ಸೊ ಅವರು ಯಾಕಂದ್ರೆ ಆ ನೆಲೆ, ಆ ವಿಜ್ಞಾನ ನೆಲೆ ಅಂತ ಏನ್ ಹೇಳ್ತಾ ಇದ್ದಾರೆ, ವಿಜ್ಞಾನ ವಿಶೇಷ. ಸೊ ಅದನ್ನು ಪಡೆದಿದ್ದಾರೆ ಅವರು. ಸೊ ಇದು ಭಕ್ತಿ ಯೋಗ ಪ್ರಕ್ರಿಯೆಯಲ್ಲಿ ಇದು ಪ್ರಾಪ್ತಿಯಾಗುತ್ತೆ ಇದು. ಹಾಗೆ ನಾವು ಕ್ರಮೇಣವಾಗಿ ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನ, ಸಂಗತ್ಯಾಗ, ಸತ್ವವೃತ್ತಿ, ಷಡ್ಬೀರ್ ಭಕ್ತಿರ್ ಪ್ರಸಿದ್ಧತಿ. ಸೊ ಭಕ್ತಿ ಯೋಗದಲ್ಲಿ ಉತ್ಸಾಹದಿಂದ ದೃಢವಾಗಿ, ಮತ್ತೆ ಒಂದು ಪೇಷನ್ಸ್, ಸಹನೆಯಿಂದ, ಮತ್ತೆ ನಿಗದಿತ ಕರ್ತವ್ಯಗಳು, ಭಕ್ತಿ ಚಟುವಟಿಕೆಗಳು ಮಾಡ್ತಾ, ಮತ್ತೆ ಅಸತ್ಸಂಗ ತ್ಯಾಗ ಅದ ಯಾವುದು ನಮಗೆ ಭಕ್ತಿಯಲ್ಲಿ ಅಡಚಣೆ ಮಾಡುತ್ತೆ ಅದನ್ನ ಬಿಟ್ಟು ಸಂಗತ್ಯಾಗ, ಸತ್ವವೃತ್ತಿ, ಹಿರಿಯ ಆಚಾರ್ಯರು, ಹಿಂದಿನ ಭಕ್ತರು ಅವರ ಕಾಲ್ನಡಿಗೆಯಲ್ಲಿ ನಾವು ಮುಂದುವರಿಸ್ತಾ ಇದ್ದಾರೆ. ಸೊ 6 ಪಾಲನೆ ಮಾಡಬೇಕು. ಇನ್ನೊಂದು 6 ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪ ನಿಯಮಾಗ್ರಹ ಜನಸಂಘರ್ಷ ಲೌಲ್ಯ. ಸೊ ಹೆಚ್ಚು ಸಂಗ್ರಹಿಸೋದು, ಹೆಚ್ಚು ಭೌತಿಕ ಇದು ಅತ್ಯಾಹಾರ, ಇಲ್ಲ ಆಹಾರ ಹೆಚ್ಚು ಸೇವನೆ, ಅತ್ಯಾಹಾರ. ಸೊ ಇದನ್ನೆಲ್ಲ ಯಾವುದು ನಮಗೆ ಅಡಚಣೆಗಳಿದೆ, ಸೊ ಇದನ್ನು ಪ್ರಯಾಸ, ಹೆಚ್ಚು ಭೌತಿಕ ಪ್ರಯಾಸ, ಹೆಚ್ಚು ಭೌತಿಕ ಚಟುವಟಿಕೆ ಮಾಡ್ಬೇಕು. ಆಧ್ಯಾತ್ಮಿಕ ಭಗವಂತನ ತೃಪ್ತಿ ಮಾಡ್ಬೇಕು ನಾವು, ಆದ್ರೆ ಭೌತಿಕ ಗುರಿಗಳನ್ನು ಇಟ್ಕೊಂಡು ಆ ಪ್ರಯಾಸ ಬೇಕಿಲ್ಲ. ಅತ್ಯಾಹಾರ ಪ್ರಯಾಸ, ಸೊ ಎಷ್ಟು ಬಂದರೂ ಅಷ್ಟನ್ನು ತೃಪ್ತರಾಗಿ, ಅತ್ಯಾಹಾರ ಪ್ರಯಾಸ ಪ್ರಜಲ್ಪ. ಮತ್ತೆ ಮಾತು ಕೂಡ ಕೇಳುವುದು, ಮಾತನಾಡುವುದು, ಇದು ಭಗವಂತ ಸಂಬಂಧದಲ್ಲೇ ಕೃಷ್ಣ ಕಥೆ. ಅತ್ಯಾಹಾರ ಪ್ರಯಾಸ ಪ್ರಜಲ್ಪ, ನಿಯಮಾಗ್ರಹ, ಸೊ ನಿಯಮಗಳನ್ನು ಪಾಲನೆ ಮಾಡುವುದು, ಮತ್ತೆ ಅದನ್ನು ನಿರ್ಲಕ್ಷಿಸದೇ ಇರೋದು, ಇಲ್ಲ ತುಂಬಾ ಒಂದು ಅತಿಯಾಗಿ ಅಂಟಿಕೊಂಡು ಪಾಲನೆ ಮಾಡೋದು. ಸೊ ಪ್ರತಿಯೊಂದು ನಿಯಮಕ್ಕೂ ಒಂದು ಉದ್ದೇಶ ಇದೆ. ನಿಯಮಾಗ್ರಹ, ಅತ್ಯಾಹಾರ ಪ್ರಯಾಸ ಪ್ರಜಲ್ಪ, ನಿಯಮಾಗ್ರಹ, ಜನಸಂಘ ಮತ್ತೆ ಪಾಯಿಂಟ್ ಅದು. ಒಂದು ಕಡೆಯಲ್ಲಿ ಸಂಗತ್ಯಾಗ ಅಂತ ಹೇಳ್ತಾರೆ, ಇಲ್ಲಿ ಜನಸಂಘ, ಎರಡು ಕಡೆನೂ ಅದನ್ನು ಅಷ್ಟು ಮುಖ್ಯ. ಸಂಗತ್ಯಾಗ, ಜನಸಂಘರ್ಷ ಲೌಲ್ಯಂ, ಅತಿ ಬಹಳ ಭೌತಿಕ ಇಚ್ಛೆಗಳು. ಸೊ ಇದನ್ನು ಬಿಡೋದು. ಸೊ ಹೇಳ್ತಾರೆ, ಇದರಿಂದ ನಾವು ಕ್ರಮೇಣವಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಪಡಿಬಹುದು, ಮತ್ತೆ ಜ್ಞಾನದ ನೆಲೆಯಿಂದ ಕ್ರಮೇಣ ವಿಜ್ಞಾನ ನೆಲೆಗೆ ಹೋಗ್ಬಹುದು. ಸೊ ಆ ನೆಲೆಗೆ ಹೋದಾಗ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಮತ್ತೆ ಭೌತಿಕ ಜಗತ್ತು ಇದಕ್ಕೆ ಬರೋದಿಲ್ಲ. ಭಗವಂತನ ಗೀತೆಯಲ್ಲಿ ಮತ್ತೆ ತನ್ನನ್ನು ಪಡೆದ್ಮೇಲೆ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲೇಂ ಅಶಾಶ್ವತಂ. ಸೊ ನನ್ನ ಪಡೆದ್ಮೇಲೆ ಒಬ್ಬ ವ್ಯಕ್ತಿ ಅವರು ಮತ್ತೆ ಈ ಭೌತಿಕ ಜಗತ್ತಿನ ಅಶಾಶ್ವತ ಜಗತ್ತಿಗೆ, ದುಃಖಮಯ ಜಗತ್ತಿಗೆ, ಕ್ಲೇಶಗಳ ಜಗತ್ತಿಗೆ ಬರುವುದಿಲ್ಲ. ಸೊ ಅದನ್ನೇ ಇಲ್ಲೂ ಕೂಡ ಅವರು ಹೇಳ್ತಾ ಇದ್ದಾರೆ, ನ ಸಂಸ್ಕೃತಿಂ ಕ್ಲೇಶವಹಂ ಪ್ರಪದ್ಯತೆ, ಮತ್ತೆ ಬರುವುದಿಲ್ಲ. ಇದಂಗ್ರಿ ಮೂಲೆ ಕೃತಕೇತನ ಪುನರ್. ಸೊ ಭಗವಂತನ ಅಸಂಪೂರ್ಣ ಆಶ್ರಯ ಪಡೆದ್ಮೇಲೆ, ಪಾದಗಳ ಆಶ್ರಯ ಪಡೆದ್ಮೇಲೆ ಬರುವುದಿಲ್ಲ. ಹರೇ ಕೃಷ್ಣ. ಸೊ ಯಾರಾದ್ರೂ ಏನಾದ್ರೂ ಹೇಳ್ತೀರಾ, ಸೇರಿಸ್ತೀರಾ?